ಪಾವಗಡದ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವ ಹಾಗೂ ಸ್ಥಳದಲ್ಲಿಯೇ ಗ್ರಾಹಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ತಾಲೂಕು ಬೆಸ್ಕಾಂ ಅಧಿಕಾರಿಯಾದ ಜಿ ಕೃಷ್ಣಮೂರ್ತಿ ತಿಳಿಸಿದರು. ತಾಲೂಕಿನ ನಿಡಗಲ್ ಹೋಬಳಿಯ ಟಿಎನ್ ಬೆಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಶನಿವಾರ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ಹಾಗೂ ತಾಲೂಕಿನ ಉಪವಿಭಾಗದಿಂದ ಪ್ರತಿ ತಿಂಗಳು 3ನೇ ಶನಿವಾರ ನಡೆಯುವ ವಿದ್ಯುತ್ ಅದಾಲತ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡುತ್ತಾ ಗ್ರಾಮೀಣ ಜನತೆಯ ವಿದ್ಯುತ್ ಸಮಸ್ಯೆಗಳನ್ನು ಸಾಧ್ಯವಾದರೆ ಸ್ಥಳದಲ್ಲಿಯೇ ಬಗೆಹರಿಸಲಾಗುವುದು. ಒಂದು ವೇಳೆ ಸಾಧ್ಯವಾಗದಿದ್ದರೆ ಗ್ರಾಹಕರಿಂದ ಅರ್ಜಿಗಳನ್ನು ಪಡೆದು ಮೇಲಾಧಿಕಾರಿಗಳಿಗೆ ಕಳುಹಿಸಿ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಈ ಬೆಳಕು ಯೋಜನೆ ಅಂತ ಹೇಳಿ ಬೆಳಕು ಯೋಜನೆ ಅಂತಂದ್ರೆ ಗೌರ್ಮೆಂಟ್ ಇಂದ ಅನುದಾನ ಆಗಿರೋಂಥ ಮನೆಗಳಿಗೆ ಗೌರ್ಮೆಂಟ್ ಇಂದ ಅನುದಾನ ಆಗಿರುತ್ತೆ. ನೀವು ಒಳಗೆಲ್ಲ ವೈರಿಂಗ್ ಮಾಡಿಸ್ಕೊಂಡಿರ್ತೀರ. ಕರೆಂಟಿಂದ ಏನಿದ್ರು ಇದು ನಮ್ಮ ಗೌರ್ಮೆಂಟ್ನವ್ರು ಕೊಡ್ತಾರೆ. ಗೌರ್ಮೆಂಟ್ನವ್ರು ಅಂತಂದರೆ ಹೆಂಗೆ ಅಂದರೆ ಮೀಟರ್ ಮತ್ತು ಮೇನ್ಸ್ ವೈರ್ ಅಂತ ನಾವು ಕರಿತೀವಿ. ಕಂಬ ಹಾಕ್ಕೊಡೋದಲ್ಲ, ಮೀಟರ್ ಮತ್ತು ಮೇನ್ಸ್ ವೈರ್ ಇಲ್ಲೇ ಹತ್ತಿರ ಇರುತ್ತೆ. ಅಂಥದಕ್ಕೆ ಮೇನ್ಸ್ ವೈರ್ ಹಾಕಿ ಏನು ಸರ್ವಿಸ್ ಕೊಡ್ತೀವಲ್ಲ ಅಂಥದನ್ನು ಡಿಪಾರ್ಟ್ಮೆಂಟಿಂದ ನಾವು ಮಾಡಿಕೊಡ್ತೀವಿ. ಆದರೆ ಗೌರ್ಮೆಂಟಿಂದ ಅನುದಾನ ಆಗಿರಬೇಕು. ನೀವು PDO ಅಂದೆ ಅವರಿಂದ ಲೆಟ್ರ್ ತಗೊಂಬಂದು ಕೊಡಬೇಕು ನಮಗೆ. PDO ಹೌದು ಈ ಗೌರ್ಮೆಂಟಿಂದ ಅನುದಾನ ಆಗಿರೋ ಮನೆ ಅಂತೇಳಿ ಅಂತ ಅವ್ರು ಸರ್ಟಿಫೈ ಮಾಡಬೇಕು. ಆ ಸರ್ಟಿಫೈಗೆ ಅವ್ರು EO ಅವರು ಸರ್ಟಿಫೈ ದೃಢೀಕರಣ ಕೊಡಿಸಿ ನಮಗೆ ಲೀಸ್ಟ್ ಕೊಟ್ಟರೆ ಅಂಥದಕ್ಕೆ ನಾವು ಈ ಒಂದು ಯೋಜನೆಯಲ್ಲಿ ಕೆಲಸನ ಮಾಡಿ. ಮಳೆ ಗಾಳಿ ಹಾಗೂ ಕಾರಣಾಂತರಗಳಿಂದ ಕಂಬ ಮತ್ತು ವಿದ್ಯುತ್ ವೈರ್ಗಳು ತುಂಡಾಗಿ ಬಿದ್ದಿದ್ದರೆ ತಕ್ಷಣವೇ ನಮ್ಮ ಇಲಾಖೆಗೆ ತಿಳಿಸಿ ಹಾಗೂ ಅನಾಹುತಗಳನ್ನು ತಪ್ಪಿಸುವ ಪ್ರಯತ್ನ ಮಾಡಿ. ವಿದ್ಯುತ್ ಕಂಬಗಳಿಗೆ ಹಾಗೂ ವೈರುಗಳಿಗೆ ಜಾನುವಾರುಗಳನ್ನು ಕಟ್ಟುವುದು ಮತ್ತು ಬಟ್ಟೆ ಒಣಗಲು ಹಾಕುವುದರಿಂದ ವಿದ್ಯುತ್ ಅವಘಡಗಳು ಸಂಭವಿಸುತ್ತವೆ. ಆದ್ದರಿಂದ ಸಾರ್ವಜನಿಕರು ಇಂತಹ ತಪ್ಪುಗಳನ್ನು ಮಾಡಬಾರದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸರ್ಕಾರವು 75% ಅನುದಾನವನ್ನು ಇವರು ಬಳಸುವ ವಿದ್ಯುತ್ತಿಗೆ ನೀಡಲಾಗುತ್ತದೆ. ಆದ್ದರಿಂದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಖಾತೆಯುಳ್ಳ ಪಾಸ್ಬುಕ್ ಅನ್ನು ನೀಡಿ ಈ ಸಮುದಾಯಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಹಾಗೂ ವಸತಿ ಯೋಜನೆ ಅಡಿಯಲ್ಲಿ ಸರ್ಕಾರ ನೀಡಿದ ಮನೆಗಳಿಗೆ ಬೆಳಕು ಯೋಜನೆ ಅಡಿಯಲ್ಲಿ ಮೈನ್ಸ್ ವೈರ್ ಅನ್ನು ನಮ್ಮ ಇಲಾಖೆಯಿಂದ ನೀಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 75 ಯೂನಿಟ್ವರೆಗೆ ಗೌರ್ಮೆಂಟೇ ಸಬ್ಸಿಡಿ ಅಂದರೆ ಸಬ್ಸಿಡಿ ಕೊಡ್ತಾ ಇದೆ. ಆ ಸಬ್ಸಿಡಿಗೆ ಸಂಬಂಧಪಟ್ಟಂಗೆ ನೀವು ಏನು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಮೇಲೆ ನಿಮ್ಮ ಒಂದು ಏನು ಬ್ಯಾಂಕ್ ಪಾಸ್ಬುಕ್ಕು, ಇಷ್ಟು ಒಂದು ನಮಗೆ ದಾಖಲಾತಿಗಳನ್ನು ತಾವು ಕೂಡಲೇ ಸಲ್ಲಿಸಿದರೆ ಅದಕ್ಕೆ ಏನು ನಿಮಗೆ 75 ಯೂನಿಟ್ ಏನು ಸಬ್ಸಿಡಿ ನಿಮಗೆ ಈ ಹಿಂದೆ ನೋಡಿದರೆ ಅದನ್ನು ನೀವು ಗೌರ್ಮೆಂಟೇ ನಿಮ್ಮ ಒಂದು ಅಕೌಂಟಿಗೆ ಆ 75 ಯೂನಿಟ್ ಅಮೌಂಟನ್ನ ನಿಮಗೆ ಹಾಕ್ತದೆ. ಆ ರೀತಿ ಒಂದು ಸವಲತ್ತನ್ನು ತಮಗೆ ಯಾರು ಬರದೇ ಇರಲ್ಲ, ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಅಂತವ್ರಿಗೆ ಹೇಳಿಬಿಟ್ಟು ಕೂಡಲೇ ಆ ಒಂದು ಅನುಕೂಲನ ಪಡೆಯಲು ತಮ್ಮಲ್ಲಿ ಈ ಮೂಲಕ ಕೋರ್ಕೊಂತ ಇದ್ದೀನಿ. ಈ ಸಂದರ್ಭದಲ್ಲಿ ಮಂಗಳವಾಡ ಬೆಸ್ಕಾಂ ಶಾಖೆ AE ಆದ ಚೌಡಪ್ಪ S. ಮಂಗಳವಾಡ, ಬೆಸ್ಕಾಮಿನ ಹಿರಿಯ ಸಹಾಯಕರಾದ N. ಯರ್ರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಜ್ಜನಪ್ಪ, ಮಾಜಿ ಸದಸ್ಯರಾದ ಲಕ್ಷ್ಮೀಪತಿ, ಗ್ರಾಮದ ಮುಖಂಡರಾದ ಶ್ರೀನಿವಾಸ್, ದೊಡ್ಡೇಗೌಡ, ಶಿಲ್ಪಾಚಾರಿ, ರಘುನಾಥ್, ಕೆಂಚರಾಯ, ನಾಗಣ್ಣ, ಮಂಜುನಾಥ್, ಬಿಸಿ ಊಟದ ಮಂಜಕ್ಕ, ಚಿಕ್ಕಣ್ಣ ಹಾಗೂ ಮಂಗಳವಾಡ ಬೆಸ್ಕಾಂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ಸುಮಾರಷ್ಟು ವರ್ಷಗಳಿಂದ ನಾವು ಇಲ್ಲಿ ನಿಮಗೆ ಕರೆಂಟಿನ ಸರ್ವಿಸ್ ಮಾಡಿರ್ತೀವಿ. ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಬರೀ ನಮ್ಮ ಇಲಾಖೆಯವರಷ್ಟೇ ಅಲ್ಲ, ಸಾರ್ವಜನಿಕರು ನೀವು ಸಹಿತ ನಮ್ಮ ಇಲಾಖೆಗೆ ಸ್ಪಂದಿಸಬೇಕು. ಯಾಕಂದರೆ ನಮ್ಮಲ್ಲಿ ಏನು ಸ್ಟಾಫ್ ಸಮಸ್ಯೆ ಇರುತ್ತೆ. ಒಬ್ಬ ಲೈನ್ಮ್ಯಾನಿಗೆ 4-5 ವಿಲೇಜ್ಗಳಿಗೆ ಹಾಕಿರ್ತೀವಿ. ಒಂದು ಕಡೆ ಹೋಗಿ ಒಂದು ಕಡೆ ಬರೋರಿಗೆ ಲೇಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆ ಎಲ್ಲಾದರೂ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಊರಿನಲ್ಲಾಗಲಿ ಅಥವಾ ಪಕ್ಕದಲ್ಲಿ ತಮ್ಮ ಯಾರೇ ಒಬ್ಬ ಸಾರ್ವಜನಿಕರು ಒಂದು ಎಲ್ಲ ವೈರ್ ಕಟ್ ಆಗಿದ್ದರೆ ಅಥವಾ ಬೇರೆ ಇನ್ಯಾವುದಾದ್ರು ಏನಾದ್ರು ತಂತಿ ಹರಿದು ಅಥವಾ ಕಂಬ ಏನಾದ್ರು ಇದಾಗಿದ್ದರೆ ಅಂಥದನ್ನು ನಮ್ಮ ಒಂದು ಇಲ್ಲಿ ಶಾಖಾಧಿಕಾರಿಗಳಿರ್ತಾರೆ ಅಥವಾ ಲೈನ್ಮೆನ್ಗಳಿರ್ತಾರೆ, ಅವರಿಗೆ ನೀವು ಅದನ್ನು ವಿಚಾರನ ತಿಳಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕೂಡಲೇ ರೀಪ್ಲೇಸ್ಮೆಂಟ್ ಮಾಡಿ ಅನುಕೂಲ ಮಾಡಿಕೊಡೋಂಥ ವ್ಯವಸ್ಥೆನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತಮ್ಮಲ್ಲಿ ನಾವು ಕೇಳ್ತಾ ಇರೋದಿಷ್ಟೇ, ಮನುಷ್ಯನ ಒಂದು ಏನು ಜೀವ ಅಂತ ಹೇಳ್ತೀವಿ ಅದು ಅತಿ ಅಮೂಲ್ಯವಾದದ್ದು. ಯಾವುದೇ ಕಾರಣಕ್ಕೂ ಯಾವುದೇ ಆಗಿರಲಿ, ಕರೆಂಟ್ ಇರಲಿ ಇಲ್ಲದೇ ಇರಲಿ, ಯಾವುದೇ ಒಂದು ವೈರ್ ಕಟ್ ಆಗಿರಲಿ ಅಥವಾ ಒಂದು ಯಾವುದೋ ಒಂದು ನಾವು ನಮ್ಮ ಕಂಬಕ್ಕೆ ಗೈ ಅಂತ ಹೇಳ್ತೀವಿ ನಾವು, ಅದಕ್ಕೆ ಈ ಹಸು ಕಟ್ಟೋದು ಅಥವಾ ಎಮ್ಮೆ ಕಟ್ಟೋದು ಅಥವಾ ಏನೋ ಬಟ್ಟೆ ಒಣ ಹಾಕಕ್ಕೆ ಹೋಗೋದು ಅಂಥದ್ದು ಏನೋ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರಿಗೆ ಕೆಲವರಿಗೆ ತಿಳುವಳಿಕೆ ಇರೋಲ್ಲ. ತಾವು ಅಂಥದ್ದು ಏನಾರು ನೋಡಿದರೆ ಅಂಥದನ್ನು ದಯವಿಟ್ಟು ತಾವು ಅದನ್ನು ತಡೆದು ಅಂಥ ಒಂದು ಅವಘಡ ಅಂದರೆ ಏನು ನಾವು ಅಪಘಾತ ಅಂತ ಹೇಳ್ತೀವಿ, ಆ ಅಪಘಾತನ ಸಂಭವಿಸೋದನ್ನು ನೀವು ತಪ್ಪಿಸ್ಬೇಕು ಅಂತೇಳಿ ಅಂತ ತಮ್ಮ ಮೂಲಕ ತಮಗೆ ನಾನು
ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಈಗ ಏನೋ IPSETಗೆ ಸಂಬಂಧಪಟ್ಟಂಗೆ ನಾವು ಈ ಅಕ್ರಮ ಸಕ್ರಮದಲ್ಲಿ ಸುಮಾರಷ್ಟು ಜನಗಳು ದುಡ್ಡು ಕಟ್ಟಿದ್ದೀರಾ, ಕೆಲವರಿಗೆ ಇನ್ನೂ ಕೆಲಸ ಆಗಿಲ್ಲ. ಅದನ್ನು ನಾವೀಗ ಆಲ್ರೆಡಿ ಒಂದು ಅಂದಾಜು ಪಟ್ಟಿನ ನಾವು ಸಲ್ಲಿಸಿದ್ದೀವಿ. ಅದಕ್ಕೆ ಟೆಂಡರು ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ವರ್ಕ್ ಎಕ್ಸಿಬಿಷನ್ ಅಂತೇಳಿ ಅಂತ ನಾವು ಕರಿತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅದು ಅವಾರ್ಡ್ ಆಗಿ ಆ ಕೆಲಸನೂ ಸಹಿತ ನಿಮಗೆ ನಾವು ಸದ್ಯದೊಳಗೆ ಅದನ್ನು ಮಾಡಿಕೊಡ್ತೀವಿ ಅಂತೇಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.